ಉದ್ಘಾಟನಾ ಸಮಾರಂಭದಲ್ಲಿ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸೊ ಇದಕ್ಕಾಗಿ ಹರೀಶ್ ರಾವ್ ಮಡ್ಯಾರ್ ಇವರು ಎಲ್ಲ ಅತಿಥಿ ಗಣ್ಯರನ್ನು ದೀಪ ಬೆಳಗಿಸಲು ದೀಪದ ಹತ್ತಿರ ಕರೆದುಕೊಂಡು ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ದೇವರಿಗೆ ಮೊದಲಾಗಿ ವಂದನೆಯನ್ನು ಸಲ್ಲಿಸುವ. ಈಗ ನಮ್ಮ ಜೊತೆಗೆ ದತ್ತಪ್ರಸಾದ್ ಎಸ್ ಇವರು ಪ್ರಾರ್ಥನೆಯನ್ನು ಮಾಡಲಿದ್ದಾರೆ. ದೀಪ ಜ್ಯೋತಿ ನಮೋಸ್ತುತೆ, ದೀಪ ಜ್ಯೋತಿ ಜನಾರ್ದನ, ದೀಪೋ ಹರತು ಮೇ ಪಾಪಂ, ದೀಪ ಜ್ಯೋತಿ ನಮೋಸ್ತುತೆ, ಶುಭಂ ತರೋತು ಕಲ್ಯಾಣಂ, ಆರೋಗ್ಯಂ ಸುಖ ಸಂಪದಃ, ದೇಶಭೂತಿ ವಿನಾಶಾಯ, ಆತ್ಮ ಜ್ಯೋತಿ ನಮೋಸ್ತುತೆ, ಆತ್ಮ ಜ್ಯೋತಿ ಪ್ರದೀಪಾಯ, ಬ್ರಹ್ಮ ಜ್ಯೋತಿ ನಮೋಸ್ತುತೆ, ಬ್ರಹ್ಮ ಜ್ಯೋತಿ ಪ್ರದೀಪ್ತಾಯ, ಗುರು ಜ್ಯೋತಿ ನಮೋಸ್ತುತೆ. ಮಾತು ಪ್ರಣಾಮ್. 1 2 3. ಮೊದಲು ಈ ಕಾರ್ಯಕ್ರಮದ ಎಲ್ಲ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಧರ್ಮವಾಗಿರುತ್ತದೆ. ಸೊ ಅದರಿಂದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೂ ಮೊದಲು ಸ್ವಾಗತವನ್ನು ಬಯಸ್ತಾ, ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ಇವತ್ತಿನ ಉದ್ಘಾಟನಾ ಸಮಾರಂಭವನ್ನು ನಡೆಸಿಕೊಟ್ಟಿರುವಂತಹ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ದಿನೇಶ್ ಚಂದ್ರಗಿರಿ ಸರ್. ಇವರು ಮೂಲತಃ ಕಾಸರಗೋಡಿನ ಚಂದ್ರಗಿರಿಯವರು, ಆದರೆ ಪ್ರಸ್ತುತ ಬಜಾಲ್ನಲ್ಲಿ ವಾಸವಾಗಿದ್ದು ಕಾರ್ಪೊರೇಷನ್ ಬ್ಯಾಂಕ್ ರಿಟೈರ್ಡ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ. ಸೊ ಈ ಸಂದರ್ಭದಲ್ಲಿ ಇವರು ನಮ್ಮ ಜೊತೆಗಿರುವುದು ನಮ್ಮ ಖುಷಿಯ ಸಂದರ್ಭವೇ ಸರಿ. ಇವರಿಗೆ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸೊ ಇವರಿಗೆ ಹೂವನ್ನು ನೀಡಿ ಸುರೇಂದ್ರ ಇವರು ಸ್ವಾಗತಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತೇವೆ. ಕೋಟಿಕಾರ್ ಪಟ್ಟಣ ಪಂಚಾಯತ್ ಸದಸ್ಯರಾಗಿರುವ ದಿವ್ಯ ಶೆಟ್ಟಿ ನಮ್ಮ ಜೊತೆಗಿದ್ದಾರೆ. ಇವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಸೊ ಇವರಿಗೆ ಪ್ರಕಾಶ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನೋರ್ವ ಅತಿಥಿಯಾಗಿ ನಮ್ಮ ಜೊತೆ ವಿಶ್ವನಾಥ್ ನಡಾರ್ ಇವರು ಇಂದು ಉಪಸ್ಥಿತಿಯಲ್ಲಿದ್ದಾರೆ. ಸೊ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ರುಕ್ಮಾಕರ್ ಶೆಟ್ಟಿ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಮತ್ತು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನೋರ್ವ ಅತಿಥಿಯಾಗಿರುವ ಜೀವನ್ ಮಡ್ಯ ಸಾಮಾಜಿಕ ಕಾರ್ಯಕರ್ತರಾಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರು ನಮ್ಮ ಜೊತೆಗಿದ್ದಾರೆ. ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಭೂಷಣ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನೋರ್ವ ಅತಿಥಿಯಾಗಿ ಚಂದ್ರಹಾಸ್ ಮಡ್ಯಾರ್ ಇವರು ನಮ್ಮ ಜೊತೆಗೆ ವೇದಿಕೆಯಲ್ಲಿದ್ದಾರೆ. ಸೊ ಇವರಿಗೆ ಚಂದ್ರಪಾಲ್ ಮಡ್ಯಾರ್ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹರ್ಷ ಮುದ್ದರಾಜ್ ಮಾಜಿ ಪಂಚಾಯತಿ ಅಧ್ಯಕ್ಷರಾಗಿರುವಂತಹ ಇನ್ನೋರ್ವ ಅತಿಥಿ ನಮ್ಮ ಜೊತೆಗಿದ್ದಾರೆ. ಇವರನ್ನು ಭಾಸ್ಕರ್ ಮಡ್ಯಾರ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದಿನ ಈ ಸಭೆಯ ಅಧ್ಯಕ್ಷರಾಗಿರುವಂತಹ ಹರೀಶ್ ರಾವ್ ಮಡ್ಯಾರ್ ಇವರು ಈ ಕಾರ್ಯಕ್ರಮದ ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇವರನ್ನು ಪ್ರೀತಿಪೂರ್ವಕವಾಗಿ ನಾವೆಲ್ಲರೂ ಸ್ವಾಗತಿಸುವ. ಸೊ ಇವರಿಗೆ ಜಾಯ್ ಮಡ್ಯಾರ್ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಇವತ್ತಿನ ಈ ಶಿಬಿರ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಸಮುದಾಯ ದಂತ ವಿಭಾಗದ ಡಾಕ್ಟರ್ ಜುನೇದ್ ಇವರು ನಮ್ಮ ಜೊತೆಗಿದ್ದಾರೆ. ಇವರನ್ನು ಈ ಕಾರ್ಯಕ್ರಮದಲ್ಲಿ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಮೋಹಿತ್ ಮಡ್ಯಾರ್ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿರುವಂತಹ ಏನಪೋಯ ದಂತ ವಿಭಾಗದ ವತಿಯಿಂದ ಶ್ರೀಯುತ ಭರತ್ ಇವರು ನಮ್ಮ ಜೊತೆಗಿದ್ದಾರೆ. ಸೊ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಭಾಸ್ಕರ್ ಮಡ್ಯಾರ್ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೆಡಿಕಲ್ ಕಾಲೇಜಿನ ಡಾಕ್ಟರ್ ನಜೀಬ್ ಇವರು ನಮ್ಮ ಜೊತೆಗಿದ್ದಾರೆ. ಸೊ ಇವರನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸೊ ಇವರಿಗೆ ಹರೀಶ್ ಕಲ್ಲಗುಡ್ಡೆ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಜೊತೆಗೆ ಇನ್ನೋರ್ವ ಅತಿಥಿ ಇದ್ದಾರೆ, ನಿಶಾಂತ್ ಮಡಾರ್ ಇವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸುರೇಂದ್ರನಾಥ್ ಬೀರಿ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಮತ್ತು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಯಾಗಿರುವ ಪದ್ಮನಾಭ್ ನಡಾರ್ ಇವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇವರನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಭಾಸ್ಕರ್ ಮಡ್ಯಾರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮವು ಬಹಳ ಸುಸೂತ್ರವಾಗಿ ನಡೆಯಬೇಕಾದ್ರೆ ಇದರ ನೇತೃತ್ವವನ್ನು ಬಹಳ ಸಾಗವಾಗಿ ಸಾಗಿಸಬೇಕಾದ್ರೆ ಅದರಲ್ಲಿ ಬಹಳ ದೊಡ್ಡ ಪಾತ್ರವನ್ನು ಹರೀಶ್ ರಾವ್ ಮಡ್ಯಾರ್ ಇವರು ಹೊಂದಿದ್ದಾರೆ. ಸೊ ಹಾಗಾಗಿ ಇವರ ಒಂದು ಸಣ್ಣ ಪರಿಚಯ ಮತ್ತು ಸಣ್ಣ ಅನಿಸಿಕೆಯನ್ನು ಈ ಸಂದರ್ಭದಲ್ಲಿ ನಾನು ಮಾಡಲೇಬೇಕು. ವ್ಯಾಪಕ ಅಧ್ಯಕ್ಷರಾಗಿ ಇವರು ತಾನು ಬೆಳೆದಂತೆ ತನ್ನ ಊರನ್ನು ಬೆಳೆಸುವ ಕಾರ್ಯದಲ್ಲಿ ಕೂಡ ತೊಡಗಿಕೊಂಡಿದ್ದು, ತಮ್ಮ ಊರಿನಲ್ಲಿ ಮೊದಲಾಗಿ ಶಿಕ್ಷಣದ ಮಹತ್ವವನ್ನು ಸಾರಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡಿ ಮಕ್ಕಳಿಗೆ ಉಚಿತ ಪುಸ್ತಕವನ್ನು ನೀಡುವುದರ ಮೂಲಕ ಪ್ರೋತ್ಸಾಹವನ್ನಿತ್ತಿದ್ದಾರೆ. ಹಾಗೆಯೇ ತನ್ನ ಅತಿ ಸಣ್ಣ ವಯಸ್ಸಿನಲ್ಲಿ ಊರಿನಲ್ಲಿ ರಸ್ತೆ ಕಾಮಗಾರಿ ಕೆಲಸಕ್ಕಾಗಿ ಹೋರಾಟ ಮಾಡಿ ಜಯ ಸಾಧಿಸಿರುತ್ತಾರೆ. ಆ ರೀತಿ ಊರಿಗೆ ರಸ್ತೆ ಕಾಮಗಾರಿ ಮಾಡುವುದರಿಂದ ಹಲವಾರು ಜನರ ಬದುಕಲ್ಲಿ ಆಶಾದಾಯಕವಾಗಿ ಬೆಳಕನ್ನು ತೋರಿಸಿದ್ದಾರೆ. ತನ್ನ ಸಾರ್ಥಕತೆಯನ್ನು ತೋರಿದ ಇವರು ಎಲ್ಲರ ಮೆಚ್ಚಿನ ಅಣ್ಣ ಎಂದೇ ಕರೆಸಿಕೊಳ್ಳುತ್ತಾರೆ. ಬಡ ಜನರ ಮನೆಗಳಲ್ಲಿ ತನ್ನ ಛಾಪನ್ನು ಮೂಡಿಸುವುದರ ಜೊತೆಗೆ ಬಡವರ ಬದುಕಿನಲ್ಲಿ ನಿರಂತರವಾಗಿ ತನ್ನ ಸಹಾಯಸ್ತವನ್ನು ನೀಡಿರುತ್ತಾರೆ. ಇವರ ನಿರಂತರ 7 ವರ್ಷದ ಶ್ರಮದಿಂದಾಗಿ ಮನೆಗಳಲ್ಲಿ ಭಜನೆಯ ಮೂಲಕ ಸಂಸ್ಕೃತಿ ಪಾಠ ಹೇಳಿಕೊಡುವುದರ ಜೊತೆಗೆ ಜಾತಿ ಭೇದವಿಲ್ಲದೆ ಪ್ರತಿಯೊಬ್ಬರ ಸಹಾಯಕ್ಕಾಗಿ ತನ್ನ ಹಸ್ತವನ್ನು ಚಾಚಿರುತ್ತಾರೆ. ಹಾಗೆಯೇ ಕೊರೋನಾ ಸಂದರ್ಭದಲ್ಲಿದ್ದಂತಹ ಕಷ್ಟಕ್ಕೆ ಬಡವರಿಗೆ ಕಿಟ್ ವಿತರಣೆ ಮಾಡುವುದರ ಜೊತೆಗೆ ಹಲವಾರು ಉಚಿತ ಶಿಬಿರಾದಿಗಳನ್ನು ಇವರು ಕೈಗೊಂಡಿದ್ದಾರೆ. ಸೊ ಹಾಗೆಯೇ ಊರಿನ ಹೆಮ್ಮೆಯ ಮಗನಾಗಿ ಇವರು ಗೋಚರಕ್ಕೆ ಕಂಡರೂ ಕೂಡ ಊರಿನ ಮಕ್ಕಳ ಮತ್ತು ಊರಿನ ಜನತೆಯ ಸಂಕಷ್ಟಕ್ಕೆ ತನ್ನ ಸಹಾಯಸ್ತವನ್ನು ನೀಡಿರುತ್ತಾರೆ. ಅದರ ಜೊತೆಗೆ ಕಲ್ಲಗುಡ್ಡೆ ನಿವಾಸಿಯಾಗಿರುವಂತಹ ಹರೀಶ್ ರಾವ್ ಅವರು ಅಂಗನವಾಡಿಯ ಕೊರತೆ ಇದ್ದಾಗಲೂ ಅಂಗನವಾಡಿ ಸ್ಥಾಪನೆಗಾಗಿ ಹೋರಾಟ ಮತ್ತು ಅದರಲ್ಲಿ ಸಫಲತೆ ಸಾಧಿಸುವುದರ ಜೊತೆಗೆ ಅದರ ಅಭಿವೃದ್ಧಿಗಾಗಿ ಕೂಡ ಶ್ರಮಿಸಿರುತ್ತಾರೆ. ಇಷ್ಟೆಲ್ಲ ಲೋಕೋಪಯೋಗಿ ಕಾರ್ಯವನ್ನು ಮಾಡಿರುವಂತಹ ಹರೀಶ್ ರಾವ್ ಮಡ್ಯಾರು ಇಂದು ಮಡ್ಯಾರಿನಲ್ಲಿ ನೆಲೆಸಿ ಇಲ್ಲಿಯ ಜನರ ಸೇವೆಗೆ ಮುಂದಾಗಿದ್ದಾರೆ. ಈ ಊರಿನ ಏಳಿಗೆಗಾಗಿ ಎಲ್ಲರ ಮನಗಳಲ್ಲಿ ತನ್ನ ಛಾಪನ್ನು ಮೂಡಿಸುವರು ಎಂಬಲ್ಲಿ 2 ಮಾತಿಲ್ಲ. ಹಾಗಾಗಿ ಹರೀಶ್ ಮಡ್ಯಾರ್ ಅವರಿಗೆ ಈ ಸಂದರ್ಭದಲ್ಲಿ ತುಂಬು ಹೃದಯದಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮೊದಲಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟಕರ ಮಾತಿನ ಮೂಲಕ ನಾವು ಆರಂಭಿಸುವ. ಸೊ ಉದ್ಘಾಟಕರಾಗಿರುವಂತಹ ದಿನೇಶ್ ಚಂದ್ರಗಿರಿ ಇವರು ತಮ್ಮ 2 ಮಾತುಗಳಿಂದ ಈ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರೇ, ಅತಿಥಿ ಗಣ್ಯರೇ, ಏನಪ್ಪಯ್ಯ ಮೆಡಿಕಲ್ ಕಾಲೇಜಿನ ಸಿಬ್ಬಂದಿ ವರ್ಗದವರೇ, ಮಹಿಳೆಯರೇ, ಮಹನೀಯರೇ, ಪ್ರಸ್ತಾಪನೆಯಲ್ಲಿ ಹೇಳಿದಂತೆ ಜನಸೇವೆಯೇ ಜನಾರ್ದನ ಸೇವೆ, ಇದು ನಮಗೆಲ್ಲ ಗೊತ್ತಿದೆ. ಆದರೆ ಜನರ ಸೇವೆ ಯಾವ ರೀತಿಯಲ್ಲಿ ಮಾಡೋದು, ಯಾವಾಗ ಮಾಡಬಹುದು, ಯಾವ ರೀತಿಯಲ್ಲಿ ಮಾಡಬಹುದು, ಅದು ಆಯಾ ಕಾಲಕ್ಕೆ ಮಾಡಿದರೆ ಮಾತ್ರ ಅದರ ಪ್ರಯೋಜನ ಲಭ್ಯವಾಗುವುದು. ಶ್ರೀ ಹರೀಶ್ ರಾವ್ ಅವರು ನನ್ನ ಆತ್ಮೀಯರು, ನಾವು ಬಹಳ ವರ್ಷಗಳಿಂದ ಪರಿಚಿತರು. ಅವರು ಸಣ್ಣ ಪ್ರಾಯದಲ್ಲಿ
ಬಹಳಷ್ಟು ಕೆಲಸಗಳನ್ನು ಮಾಡಿರ್ತಾರೆ ಸಮಾಜಕ್ಕೋಸ್ಕರ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಇಲ್ಲಿ ಕರೆದು ಬಹುಮಾನಿಸಿದ್ದಕ್ಕೆ ಮೊತ್ತ ಮೊದಲಾಗಿ ಇದರ ಪ್ರಾಯೋಜಕರಾದ ಜನಸೇವಾ ಸಮಿತಿ ಮಡ್ಯಾರು ಹಾಗೂ ನನ್ನ ಆತ್ಮೀಯರಾದ ಶ್ರೀ ಹರೀಶ್ ಅವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇಂತಹ ವೈದ್ಯಕೀಯ ಸೇವೆ ಇರಲಿ, ಯಾವುದೇ ರೀತಿಯ ಜನಸೇವೆ ಮಾಡುವಂಥ, ಇನ್ನು ಮುಂದೆಯೂ ಯಾವುದೇ ಸಂದರ್ಭಗಳಲ್ಲಿ ಜನಸೇವೆ ಮಾಡುವಂಥ ಶಕ್ತಿ ಹಾಗೂ ಮನಸ್ಸು ಶ್ರೀ ಹರೀಶ್ ರಾವ್ ಅವರಿಗೆ ಕೊಡಲಿ, ಭಗವಂತ ಕರುಣಿಸಲಿ. ಅದೇ ರೀತಿಯಲ್ಲಿ ಜನಸೇವಾ ಸಮಿತಿ ಮಡ್ಯಾರು ಸಹ ಮುಂದೆ ಒಳ್ಳೆಯ ಹೆಸರುವಾಸಿಯಾಗಿ ಈ ಪರಿಸರದ ಜನರಿಗೆ ಜನಸೇವೆಯಲ್ಲಿ ತೊಡಗಿಸಿಕೊಳ್ಳುವಂಥ ಸದ್ಬುದ್ಧಿಯನ್ನು ಅದರ ಎಲ್ಲ ಸಮಿತಿಯವರಿಗೂ ಪರಮಾತ್ಮನು ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಈ ಕಾರ್ಯಕ್ರಮ ಉದ್ಘಾಟನೆಗೊಂಡದ್ದಾಗಿ ನಾನು ಘೋಷಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಹರೀಶ್ ರಾವ್ ವೈದ್ಯಕೀಯ ಉಚಿತ ವೈದ್ಯಕೀಯ ಹಾಗೂ ದಂತ ಚಿಕಿತ್ಸೆ ಶಿಬಿರವನ್ನು ಇಂದು ಇಲ್ಲಿ ಇಟ್ಟಿರುತ್ತಾರೆ. ಅದರ ಉಪಯೋಗವನ್ನು ಎಲ್ಲರದು ಪಡೆದುಕೊಳ್ಳುವ ಹಾಗೂ ಒಳ್ಳೆಯ ಇದೊಂದು ಕಾರ್ಯಕ್ರಮ. ಹಾಗೆ ಹರೀಶ್ ರಾವ್ ಅವರಿಗೆ ತುಂಬ ಧನ್ಯವಾದಗಳನ್ನು ಕೂಡ ಹೇಳಬೇಕು. ಎಲ್ಲ ಅವರೆನಿಸಿದಂತಹ ಕಾರ್ಯಗಳು ಎಲ್ಲ ಈಡೇರಿ ಎಲ್ಲ ಶುಭವಾಗಲಿ ಎಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದಂತಹ ದಿವ್ಯಾ ಶೆಟ್ಟಿ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮಡ್ಯಾರ್ ಕೋಟೆಕಾರು ಹಾಗೂ ಸಮುದಾಯದಂತ ವಿಭಾಗ ಎನಪೋಯದಂತ ಕಾಲೇಜು ದೇರ್ಲಕಟ್ಟೆ ಹಾಗೂ ಎನಪೋಯ ಮೆಡಿಕಲ್ ಕಾಲೇಜ್ ಇದರ ವತಿಯಿಂದ ಇವತ್ತೊಂದು ಶಿಬಿರವನ್ನು ಇಲ್ಲಿ ಆಯೋಜಿಸಲಾಗಿದೆ. ಪ್ರಥಮವಾಗಿ ಈ ಶಿಬಿರವನ್ನು ಆಯೋಜಿಸಿದಂಥ ನನ್ನ ಆತ್ಮೀಯರು ಹಾಗೂ ಮಿತ್ರರಾಗಿರುವಂಥ ಹರೀಶ್ ರಾವ್ ಅವರಿಗೆ ಎಲ್ಲ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂದರೆ ಬಹಳ ಉಪಯೋಗವಾದಂಥ ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ತಾವೆಲ್ಲರೂ ಈ ಶಿಬಿರದ ಪ್ರಯೋಜನವನ್ನು ಪಡೆದು ಈ ಶಿಬಿರವನ್ನು ನೀವು ಸಕ್ಸಸ್ ಮಾಡಬೇಕು. ಆ ಮೂಲಕ ಅವರು ಇನ್ನೂ ಕೂಡ ಹೆಚ್ಚಿನ ರೀತಿಯ ಶಿಬಿರವನ್ನು ನಡೆಸಲಿಕ್ಕೆ ಅವರಿಗೆ ದೇವರು ಶಕ್ತಿ ಕೊಡಲಿ. ಮತ್ತು ನಮ್ಮಿಂದ ಇವತ್ತು ಏನು ಸಾಧ್ಯ ಉಂಟು ಆ ಸೇವೆಯನ್ನು ನಾವು ಇಲ್ಲಿ ನೀಡ್ತೇವೆ. ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದ್ದಾಗ ನಿಮಗೆ ನಾವು ಹಸಿರು ಕಾರ್ಡನ್ನು ಕೊಡ್ತೇವೆ. ಆ ಹಸಿರು ಕಾರ್ಡನ್ನು ಎಲ್ಲ ಇಟ್ಕೊಂಡು ಬಂದಾಗ ನಿಮಗೆ ಅದಕ್ಕೆ ಸಂಬಂಧಪಟ್ಟ ಚಿಕಿತ್ಸೆಗಳೆಲ್ಲವೂ ಉಚಿತವಾಗಿ ಮತ್ತು ರಿಯಾಯಿತಿಯಾಗಿ ಸಿಗ್ತದೆ. ಆದರೆ ನಾವು ನಿಮ್ಮಲ್ಲಿ ಕೇಳಿಕೊಳ್ಳೋದು ಇಷ್ಟೇ, ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಶಿಬಿರದಲ್ಲಿ ಪಾಲ್ಗೊಂಡು ಇದರ ಪ್ರಯೋಜನವನ್ನು ಪಡೆದುಕೊಳ್ಬೇಕು. ಧನ್ಯವಾದ. ಅಧ್ಯಕ್ಷರಾಗಿರುವಂತಹ ಹರೀಶ್ ರಾವ್ ಮಡ್ಯಾರ್ ಇವರು ತಮ್ಮ ನುಡಿಗಳ ಮೂಲಕ ಈ ಕಾರ್ಯಕ್ರಮದ ಕುರಿತಾಗಿ 2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆ ಮಿತ್ತು ಆಸೀನರಾಯನ ಎನ್ನ ಸಾಮಾಜಿಕ ಅಂಚನೆ ಧಾರ್ಮಿಕ ಗುರುವಾಯಿನಂಚಿನ ದಿನೇಶ್ ಭಟ್ರ್ ಪಡೀಲ್ ಮೇರೆಗಳ ಅವೇ ರೀತಿ ಈ ಕ್ಷೇತ್ರದ ಮಾಜಿ ಪಂಚಾಯತ್ ಸದಸ್ಯರಾಯಿನ ದಿವ್ಯಾ ಶೆಟ್ಟಿ, ಅವೇ ರೀತಿ ಪದ್ಮನಾಭ ಪಾದೆ, ವಿಶ್ವನಾಥ್ ನಡಾರ್, ನಿಶಾಂತ್ ನಡಾರ್, ಹರೀಶ್ ಬಜಾಲ್, ಡಾಕ್ಟರ್ ಜುನೇದ್, ಚಂದ್ರಹಾಸ್ ಮಡ್ಯಾರ್, ಮಜೀದ್, ಡಾಕ್ಟರ್ ಮಜೀದ್ ನಜೀಬ್, ಅವೇ ರೀತಿ ಭರತೇರ್ ಎಂಚ ಮುಕಲ್ನ ಪೂರ ಸಹಕಾರಡು ಇನಿ ಒಂಜಿ ಕಾರ್ಯಕ್ರಮ ಈ ಕ್ಷೇತ್ರಡು ಮಲ್ತೊಂದಲ್ಲ. ಈ ಕಾರ್ಯಕ್ರಮದ ಮೂಲ ಉದ್ದೇಶದಾದ ಪಂಡ ಈ ಜನಸಾಮಾನ್ಯರಿಗೆ ಇನ್ನೊಂದು ಗ್ರಾಮಾಂತರ ಪ್ರದೇಶ ಆಯ್ನ ಕಾರಣ ಈ ಜನಸಾಮಾನ್ಯರಿಗೆ ಕೆಲವು ಈ ಕ್ಯಾಂಪುದ ಬಗ್ಗೆ ಕೆಲವು ಸ್ಕೀಮ್ ಸರ್ಕಾರದ ಬರ್ಪುನಂಚಿನ ಕೆಲವು ಸ್ಕೀಮ್ದ ಬಗ್ಗೆ ಜನಕ್ಲಿಗೆ ಒಂಜಿ ಆತೊಂಜಿ ಮಾಹಿತಿ ಇಜ್ಜಿ ಅಂತೇಳಿನ ಮಟ್ಟಡು ಎಂಕೆ ಕೆಲವು ಮಾಹಿತಿ ಕಡಿಮೆ ಉಂಡು. ಅವೇ ರೀತಿ ಈ ಗ್ರಾಮಾಂತರ ಪ್ರದೇಶಡು ಒಂಜಿ 60-70% ಜನಕ್ಲಿಗೆ ಕೆಲವು ಸರ್ಕಾರದಂತ ಬರ್ಪುನಂಚಿನ ಮಾಹಿತಿ ಉಪ್ಪುಜಿ ಅವೇ ಕೆಲವು ಸಂಸ್ಥೆಗಳು ಉಂಟು. ಎನಪೋಯ ಸಂಸ್ಥೆದ ಭರತೆರಡೆ ಮೀಟಾದ ಪುನಾಗ ಎಂಕ್ಲಿಗೆ ಇಂಚೆ ಒಂಜಿ ಪ್ಲ್ಯಾನ್ ಉಂಡು ಅನ್ನ ಮಲ್ಪೋಡು ಇದಕ್ಕೆ ಒಂಜಿ ನಿಖಲ್ನ ಎಂಚ ಮಲ್ಪೋಲಿಕ್ಕೆ ಎನ್ನಾಗ ಇರ್ದಾದ ಇಂಚ ಮಲ್ಪೋರು ಇಂದು ಯಾನ್ ಮಲ್ತು ಕೊರ್ಪೆ ನಿಖಲ್ ಖಾಲಿ ಎಂಚಿನ ಓಲ್ ಜಾಗೆ ಅಂದ್ ಪಲ್ಲೆ ಖಾಲಿ ಒಂಜಿ ಎಂಕ್ಲೆ ಶೀಟ್ ಬಾಡ್ದೊಂಜಿ ಕೊರ್ಲೆ ಎಂಕ್ಲೆ ಪೂರ ವ್ಯವಸ್ಥೆ ಮಲ್ಪ ಬಂದು ಎಂಕ್ಲೆಗೆ ಎನಪೋಯ ಸಂಸ್ಥೆ ಅಂಚನೆ ದಂತ ಕಾಲೇಜ್ ಮುಕುಲ್ನ ಸಹಕಾರ ಸಂಪೂರ್ಣವಾದ ಎಂಗ್ಲೆ ತಿಕ್ಕದು ಇನಿ ಈ ಕಾರ್ಯಕ್ರಮ ನಡಪಾಯರೆ ಮುಖ್ಯ ಕಾರಣ ಆದುಲ್ಲೇರು.
ನನ್ನ ದುಂಬುಗು ಇಂಚಿನ ಕಾರ್ಯಕ್ರಮ ನಿರಂತರವಾದ ಒಂದು ಇದೇಟು ರಾಜಕೀಯ ರಹಿತವಾದ ಸಾಮಾಜಿಕ ಕಾರ್ಯಕ್ರಮ ಮಾತ್ರ ಇತ್ತೆ ನಮ್ಮ ವೇದಿಕೆ ತೂನಗ ಖುಷಿ ಆಪುಂಡು ದುಂಬು ಇಂಗ್ಲಿ ಯಾನ್ ಒಂಜಿ ರಾಜಕೀಯ ಇತ್ತನಲ್ಲ ಆ ರಾಜಕೀಯ ಪಕ್ಷದಗಳು ಮಾತ್ರ ವೇದಿಕೆ ಇಡುಪ ಇನ್ನು ರಾಜಕೀಯ ರಹಿತವಾದ ಪೂರ BJP ಕಾಂಗ್ರೆಸ್ JDS ಜನತಾದಳ ಕಮ್ಯುನಿಸ್ಟ್ ಪೂರ ಒಟ್ಟಾದ ಒಂಜಿ ಸಮಾಜಮುಖಿ ಕಾರ್ಯಕ್ರಮ ಆವಡಾಂಡ ಆವಡು ಇಂಚೆ ಅಪಗ ಮಾತ್ರ ನಮ್ಮ ಸಮಾಜದ ಒಂಚೂ ನಮ್ಮ ಒಂದು ಎಲ್ಲೆ ಮಟ್ಟದಾನಲ್ಲ ಒಂಜಿ ಬದಲಾವಣೆ ಮಲ್ಪರೆ ಅವಕಾಶ ಆಪುಂಡು ಇಂದೇ ರೀತಿ ನನ್ನ ದುಂಬುಗಳ ಐತೆ ಲಾಸ್ಟ್ ಟೈಮ್ ಒಂಜಿ ಕಟ್ಟಡ ಕಾರ್ಮಿಕರನ್ನ ಇದು ಮಲ್ತಿತ್ತ ಅಪ್ಲಿಕೇಶನ್ ಮಲ್ತಿತ್ತ ಬರ್ಪಿನ ವಾರ ಒಂಜಿ 300-400 ಜನಗಳಿಗೆ ಈ ಕ್ಷೇತ್ರದ ಒಂಜಿ ಕಟ್ಟಡ ಕಾರ್ಮಿಕರನ್ನ ಕಾರ್ಡ್ ಮಲ್ತದ ಅವೇನು ನೆಕ್ಸ್ಟ್ ವೀಕಲ್ಲಿ ಕೊರಡೊಂದು ಒಂದು ಯೋಚನೆ ಉಂಡು ಆಯ್ತಾ ವ್ಯವಸ್ಥೆ ಒಂದುಂಡು ಇಂದೇ ರೀತಿ ಹೆಂಚಿನ ಪೂರ ಕಾರ್ಯಕ್ರಮ ಉಂಡು ಸರ್ಕಾರ ನಿರಂತರವಾದ ತಿಂಗಳುಗೋರ 2 ತಿಂಗಳುಗೋರ ನಮ್ಮ ಜನಸೇವಾ ಸಮಿತಿ ಅಂಚನೆ ಜನಸೇವಾ ಸಮಿತಿ ಬಂದು ನಮ್ಮೊಂದು ರಾಜಕೀಯ ಪಕ್ಷ ಇತ್ತನಿಗೋಸ್ಕರ ಪಕ್ಷದ ಪೂದಾರ ಪನಿಯರ ಪಕ್ಷದ ಕಾರ್ಯಕ್ರಮ ಬುಡ್ಚಿ ಐಕೊಂದು ಜನಸೇವಾ ಸಮಿತಿ ಪೂರ ಜನಗಳು ಸೇರಿದು ಒಂದು ಒಟ್ಟಾದ ಮಲ್ಪುನ ಒಂದು ಕಾರ್ಯಕ್ರಮ ನಿರಂತರ ಆವಡು ಪನ್ಪುನ ಉದ್ದೇಶ ಇನಿ ಕೋಟೆಕಾರ ಗ್ರಾಮ ವ್ಯಾಪ್ತಿಗೆ ಸಂಬಂಧಪಟ್ಟ ಇಂಚನೆ ಪೂರ ವಾರ್ಡ್ ಮಟ್ಟದ ಅವಾರ್ಡು ಬೂತ್ ಮಟ್ಟದ ಅವಾರ್ಡು ಈ ಕಾರ್ಯಕ್ರಮ ನಿರಂತರವಾದ ಮಲ್ತೊಂದುಪ್ಪ ಇಂಚನೆ ಎನಪೋಯ ಸಂಸದಗಳು ನಮಕ್ ನಿರಂತರ ಸಹಕಾರ ಕೊರ್ಪೇರು ಬಂದು ಇನ್ನೊಂದು ಈ ನಂಗೆ 2 ಪಾತ್ರ ಅವಕಾಶ ಮಲ್ತು ಕೊಡ್ತೀನ ಎನ್ನ ಹಿರಿಯಕ್ಲಿಗ್ಲ ಮೂಲ ಸೇರಿದಿನ ಜನಕ್ಲಿಗ್ಲ ಧನ್ಯವಾದ ಅರ್ಪಿಸೊಂದು ಎನ್ನ 2 ಪಾತ್ರ ಮುಗಿತೊಂದಲ್ಲಿ ಸಮಾಜಮುಖಿ ಕಾರ್ಯಕ್ರಮದಿಂದ ಸಮಾಜದ ಬೆಳವಣಿಗೆ ಸಾಧ್ಯ ಎಂಬ ಮಾತನ್ನು ಹೇಳುತ್ತಾ ಬಹಳ ಪ್ರಬುದ್ಧವಾಗಿ ಎಲ್ಲ ಅಡ್ಡಿ ಆತಂಕಗಳನ್ನು ದೂರಪಡಿಸಿಕೊಂಡು ಈ ಒಂದು ಉಚಿತ ವೈದ್ಯಕೀಯ ಹಾಗೂ ದಂತ ಚಿಕಿತ್ಸಾ ಶಿಬಿರವನ್ನು ಬಹಳ ಸುಸೂತ್ರವಾಗಿ ನಡೆಸಿಕೊಡುವಂತಹ ಹರೀಶ್ ಮಡ್ಯಾರ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಉಪಯುಕ್ತತೆಯನ್ನೆಲ್ಲರೂ ಪಡೆಯಬೇಕಾಗಿದೆ. ಹಾಗಾಗಿ ಈ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ದೇವೆ ನಾವು. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ಅತಿಥಿ ಗಣ್ಯರನ್ನು ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸಲೇಬೇಕು. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಉದ್ಘಾಟನಾ ಭಾಷಣವನ್ನು ಮಾಡಿ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ದಿನೇಶ್ ಚಂದ್ರಗಿರಿ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೆ. ದಿವ್ಯಾ ಶೆಟ್ಟಿ ಇವರಿಗೂ ಪ್ರೀತಿಪೂರ್ವಕ ಸ್ವಾಗತ. ಹಾಗೆ ನೆರೆದಿರುವಂತಹ ಎಲ್ಲ ಅತಿಥಿ ಗಣ್ಯರನ್ನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ.